ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಭಾರತ ಪಾಕ್ ನಡುವೆ ಯುದ್ಧ ಕಾರ್ಮೋಡ ಕಂಡುಬಂದಿದೆ. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ಪೂಜೆ ಪುನಸ್ಕಾರ ನಡೆದಿದೆ. ಭಾರತೀಯ ಸೈನಿಕರಿಗೆ ಶಕ್ತಿ ತುಂಬಲು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ದೇವರ ಇಚ್ಛೆಯೂ ಕೂಡ ಹೌದು. ಶಾಂತಿ ನೆಲೆಸಬೇಕಾದ್ರೆ ಕೆಲವೊಮ್ಮೆ ದುಷ್ಟರ ಸಂಹಾರಗಳು ಕೂಡ ಆಗಬೇಕಾಗಿರುವಂಥದ್ದು ಅಷ್ಟೇ ಅಗತ್ಯ ಇದೆ. ಕಳೆದ ಏಪ್ರಿಲ್ 22ನೇ ತಾರೀಕಿನಂದು ನಮ್ಮ ಭಾರತದ ಕಾಶ್ಮೀರದ ಪಹಲಗಾಂವ್ನಲ್ಲಿ ಭಾರತೀಯರು ಅಲ್ಲಿಗೆ ಪ್ರವಾಸಕ್ಕಾಗಿ ತೆರಳಿದ್ದಂಥ ಸಮಯದಲ್ಲಿ ಅಲ್ಲಿ ನಮ್ಮ ಸಹೋದರರನ್ನು ಗುಂಡಿಕ್ಕಿ ಕೊಲ್ಲುವಂತಹ ಒಂದು ದುಷ್ಕೃತ್ಯಗಳು ನಡೆಯಿತು. ಯಾವುದೇ ಒಂದು ಕಾರಣವಿಲ್ಲದೆ ಅಮಾಯಕರನ್ನು ಕೊಲ್ಲುವಂಥ ಕೆಲಸ ಒಂದು ನಮ್ಮ ನೆರೆ ದೇಶದ ಪ್ರಚೋದಿತದಿಂದ ಆಯಿತು ಅಂತ ಹೇಳುವಂಥದ್ದು ಬಹಳ ದುಃಖಕರವಾದ ಸಂಗತಿ. ಇದು ವಿಶ್ವಾದ್ಯಂತ ಇವತ್ತು ಅಶಾಂತಿ ತಲೆದೋರಲಿಕ್ಕೂ ಕೂಡ ಕಾರಣವಾಗಿತ್ತು. ಇಂಥ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಸರ್ಕಾರದೊಟ್ಟಿಗೆ ನಿಂತುಕೊಂಡು ನಮ್ಮ ಸೇನೆಯ ಬಗ್ಗೆ ವಿಶೇಷವಾದಂತಹ ಒಂದು ನಮಗೆ ವಿಶ್ವಾಸ ಇತ್ತು. ಇದಕ್ಕೆ ಖಂಡಿತವಾಗಿಯೂ ದುಷ್ಟರನ್ನು ಸಂಹಾರ ಮಾಡ್ತಾರೆ ಅನ್ನುವಂಥದ್ದು. ಆ ಪ್ರಕಾರ ನಮ್ಮ ಎಲ್ಲರೂ ಭಾರತ ದೇಶ ಅಂದರೆ ಇವತ್ತು ನಂಬಿಕೆಯ ನೆಲೆಬೀಡು ಅಂತ ನಾವು ಹೇಳ್ತೇವೆ. ನಾವು ನಂಬಿದಂಥ ಸರ್ವ ಧರ್ಮದ ದೇವರುಗಳ ಒಂದು ಆಶೀರ್ವಾದದಿಂದ ನಮ್ಮ ಸೇನೆಯು ನಿನ್ನೆ ಬೆಳಿಗ್ಗೆ 2 ಗಂಟೆಯ ಸಮಯಕ್ಕೆ ಈ ಒಂದು ದುಷ್ಟರು, ಉಗ್ರರು, ಭಯೋತ್ಪಾದಕರ ಅಡಗುತಾಣಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು 4 ಅಡಗುತಾಣಗಳು, ಹಾಗೆ ಪಾಕಿಸ್ತಾನದ ಒಂದು 7 ಭಯೋತ್ಪಾದಕರ ಅಡಗುತಾಣಗಳಿಗೆ ಏರ್ ಸ್ಟ್ರೈಕನ್ನು ಮಾಡಿ ಸುಮಾರು 60ಕ್ಕಂತೂ ಮಿಕ್ಕಿ ಈ ಉಗ್ರರನ್ನು, ಈ ವಿಶ್ವದ ಶಾಂತಿಗೆ ಎಲ್ಲಿ ಕೆಡುಕನ್ನು ಬಯಸ್ತಿದ್ದಾರೋ ಇವರನ್ನು ಕೊಲ್ಲುವಂಥ ಕೆಲಸ ಒಂದು ಆಯಿತು. ಖಂಡಿತವಾಗಲೂ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ, ಅತ್ಯಂತ ಸಂತೋಷದ ವಿಚಾರ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ, ಧಾರ್ಮಿಕ
ಪ್ರತಿ ಇಲಾಖೆಯ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ ನಮ್ಮ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ಈ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ರೀತಿ ಬೆಳಿಗ್ಗೆ ಮಂಜುನಾಥೇಶ್ವರ ದೇವಸ್ಥಾನ ಕದ್ರಿಯಲ್ಲಿ ಮತ್ತು ಈಗ ಗೋಕರ್ಣನಾಥೇಶ್ವರ ಟೆಂಪಲಲ್ಲಿ ನಾವಿದ್ದೇವೆ. ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಸೈನಿಕರು ಯಾವುದೇ ಹಿಂಜರಿಕೆಗೆ ಗುರಿಯಾಗದೆ ಧೈರ್ಯದಿಂದ ನುಗ್ಗಿ ನಮ್ಮನ್ನು ಯಾರು ಅನ್ಯಾಯ ಮಾಡಿದ್ದಾರೆ, ಭಯೋತ್ಪಾದನೆ ಮೂಲಕ ಯಾವ ಶಕ್ತಿಗಳು ನಮ್ಮ ದೇಶದ ಪ್ರಜೆಗಳನ್ನು ನಮ್ಮ ಕಣ್ಣ ಮುಂದೆ ಕೊಂದಾಕಿದ್ದಾರೆ, ಈ ಕೃತ್ಯವನ್ನು ಯಾರೂ ಸಹಿಸಲಾಗದು. ಹಾಗಾಗಿ ಈ ಸಹಿಸಲಾಗದ ಕೃತ್ಯವನ್ನು ಮಾಡಿದಾಗ, ಭಯೋತ್ಪಾದನೆ ಕೃತ್ಯವನ್ನು ಮಾಡಿದಾಗ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ವಿತರಿಸ್ತಕ್ಕಂಥದ್ದು, ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ನಾವು ದೇಶದ ಜೊತೆ ಇದ್ದೇವೆ ಅಂತ ತೋರಿಸಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಇದೆ, ಭಾರತ ದೇಶದ ಸೈನಿಕರ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಗೊಳಗಾಗದೆ ನೇರವಾಗಿ ಪಾಕಿಸ್ತಾನದವರು ಮತ್ತು ಅವರ ಭಯೋತ್ಪಾದಕರು ಮಾಡಿದ ಕೃತ್ಯ ಏನಿದೆ ಅದನ್ನು ಖಂಡಿಸಲೇಬೇಕು, ಅದಕ್ಕೆ ಪ್ರತೀಕಾರವನ್ನು ಮಾಡಲೇಬೇಕು. ಮತ್ತು ಆ ಪ್ರತೀಕಾರದ ಮೂಲಕ ನಾವು ಏನು ನಮ್ಮ ಭಯೋತ್ಪಾದನೆ ಮಾಡುವಂಥ ಕ್ರಮ ತೆಗೆದುಕೊಳ್ತಾ